ಸಾಲಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇನಿ ಶುಕ್ರವಾರ ಎಂಗ್ಲ ಒಂಜಿ ವಾರದ ಭಜನೆ ಶುಕ್ರವಾರ ಏಪಲ ವಾರದ ಭಜನೆ ಮನ್ಪೇರು ಅಂಚ ಏಪಗ ವೀಡಿಯೋ ತಿಕ್ಕ ಮನ್ಪೇರ ಆಯ್ಜಿ ವೀಡಿಯೋ ಇನಿ ಒಂಜಿ ವೀಡಿಯೋ ಮಂತೊಂದಿಲ್ಲ ಭಜನೆಗೆ ಬರ್ತದ ಅಂಚ ಭಜನೆದ ಮಾತಾಡಲ್ಲ ಎನ್ನಪದ ರೋಹಿಣಿ ಬಂದದ್ದು ಇನ್ನೆಂಕ್ಲು 57ನೇ ಭಜನೆ ಸೇವೆ ನೀನಿ ನಂದ ಗೋಕುಲ ಗಾಂದೊಟ್ಟಿಯ ನಾಣ್ಯಪ್ಪ ಪೂಜಾರಿ ಅಕ್ಲಿಲ್ಲ ಎಂಗ ಮಂತೊಂದಿಲ್ಲ ಬಟ್ ಅನ್ನಪೂರ್ಣ ಆಶೀರ್ವಾದ ಸೇವಾ ಸಮಿತಿದಗಳು ಒಟ್ಟು ಸೇರಿ ಮಲ್ತೊಂದಿಲ್ಲ ಇಂದು ಪಂಡ ಎಂಗ್ಲೊಂಜಿ ದಿಯಪಾದಿರು ಒಂಜಿ ಎಲ್ಲೆ ಒಂಜಿ ಧಾರ್ಮಿಕ ಕಟ್ಟಡನ್ನು ಮಲ್ಪೊಡು ಪಂಡ್ಕೊಂಡು ಒಂಜಿ ಉದ್ದೇಶ ಈ ಒಂಜಿ ಭಜನೆಗೆ ಕುಜಾತದ ಸುಂಕತಗಟ್ಟೆ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಿನ ಒಂಜಿ ಕುದಾಡು ಈ ಒಂಜಿ ಸೇವೆನೆ ಮಲ್ತೊಂದುಲ್ಲ ಅಂಚ ಮೇನೊಂಚೂರು ಡೀಟೇಲ್ ಪಂಡೇರು ಬೊಕ್ಕ ಪನ್ಪೇರು ಮಾತೆಲ್ಲ ಡೀಟೇಲ್ಸ್ ಎಂಕ ಆತು ಗೊತ್ತಜ್ಜಿ ಯಾನ್ ಕಮ್ಮಿ ಭಜನೆಗೆ ಬರೋ ಹೋಪುನಿ ಬೊಕ್ಕ ಚಿಂತನುಲ್ಲೇರು ಎಂಕಲ್ಲ ಅಂಚ ನೆಕ್ಸ್ಟ್ ಭಜನೆ ತುಲೆ ಒಂಜಿ ಎಲ್ಲೆಲ್ಲಿ ಕ್ಲಿಪ್ಸ್ ಪೂರ ಪಾಡ್ಬೆ ಭಜನೆದ ಬೊಕ್ಕ ಈ ಇಲ್ಲುನವರ ತುಲೆ
सूर्यास्तमप्रभा निर्विघ्नं कुरु मे देव सर्वकार्येषु सर्वदा सर्वमङ्गलमाङ्गल्ये शिवे ಭಕ್ತಿಯ ಪ್ರಧಾನಮಂತ್ರಿ ವಿಚಾರ ಪ್ರಕಾರವಾಗಿ ಅಜ್ಞಾನದ ಕತ್ತಲೆಯನ್ನು ಮಾತ ಕಲಿತು ಜ್ಞಾನದ ಗುರುಕುಲ ಮಾತ ಕೊಟ್ಟಂತಿನ ಪೂಜ್ಯ ಗುರುದೇವರ ಗುರುಪಾದ ಚರಣಾನಂದನು ಭಕ್ತಿಯ ಪ್ರಾರ್ಥನೆ ಮಾಡಿಕೊಂಡು ಮಾತಾ ಕಷ್ಟ ಮಾತಾಡಿದ ವ್ಯಕ್ತಿಗಳಿಗೂ ವಿಘ್ನವಿನಾಯಕ ಮಹಾಗಣಪತಿ ದೇವರನ್ನ ಗ್ರಾಮದ ಗ್ರಾಮದೇವರೇ ಸರ್ವೇಶ್ವರ ಮಹಾಗಣಪತಿ ಮೈಸೂರಿನ ಇಲ್ಲಿ ತಿಮ್ಮದೇವರ ಇಂದಿನ ಕಾಳಿಂಗೇಶ್ವರ ಪಾರ್ವತಿ ದೇವರ ಇಂದಿನ ಗ್ರಾಮ ದೇವರು ಸುಗಲಾಕರವಂತಾಯ ಸಾವಿರವಾದ ಶಕ್ತಿಯನ್ನು ಅಂಜನೆ ಕುಲದೇವರೇ ಇಷ್ಟದೇವರೇ ಅಂಜನೆ ಯಾಗವನ್ನು ಆರಾಧನೆ ಒಂದು ದೈವಿಕ ಶಕ್ತಿ ಒಕ್ಕಟ್ಟು ನಾಯಕರನ್ನು ಮಾತ್ರ ಭಕ್ತಿಗಳ ಪ್ರಾರ್ಥನೆ ಮಾಡಿಕೊಂಡು ಅಂಜನೆ ಗುರು ಹಿರಿಯರ ಮಾತು ಕೊಟ್ಟು ಸ್ಮರಣೆ ಮಾಡಿಕೊಂಡು ಯಾದನ ದೇವದೇವರ ಅನುಗ್ರಹ ಗುರು ಹಿರಿಯರ ಆಶೀರ್ವಾದ ಪ್ರಕಾರವಾಗಿ ನಿಯಪಾದದ ಜಾಗದೆ ಆಶೀರ್ವಾದ ಗೆಳೆಯರ ಬಲಗವನ್ನು ಸಂಘಟನೆಗಳ ಮುಖಾಂತರ ಮಾತಿನ ಸಹಕಾರರು ಯಕ್ಷಗಾನ ತೀವ್ರ ಮಾತು ಮತ್ತು ವಿಚಾರಣೆಗೆ ಮಾತ್ರ ತಿಳಿದಿರುತ್ತಾರೆ.
ಆ ಪ್ರಕಾರವಾದ ಆ ಸೇವೆದ ಪುಣ್ಯದ ಫಲಗಳನ್ನು ನಮ್ಮಲ್ಲಿ ವಾರದ ಒಂದು ದಿನ ಶುಕ್ರವಾರ ಇಲ್ಲಾಗಬಹುದು ಒಂದು ಭಜನೆ ಹರಿಸಂಗೀತ ಪುಣ್ಯ ಸೇವೆಯನ್ನು ದೇವರಿಗೆ ಸಂದೇಹ ಯೋಗ ಭಾಗ್ಯ ನಮ್ಮ ದೇವರ ಅನುಗ್ರಹ ಮಾಡುತ್ತದೆ. ಆ ಪ್ರಕಾರವಾದ ಅಂಬಿಕಾ ಅನ್ನಪೂರ್ಣೇಶ್ವರಿ ಸನ್ನಿಧಾನದ ಪ್ರಾರಂಭ ಮಾಡುತ್ತಿರುವ ಈ ಸೇವೆ 2ನೇ ವರ್ಷದ ಕಾಲಾವಧಿ ಈ ನಮ್ಮ ದೊಡ್ಡವರಿಗೆ ಮನ್ನಡೆ ದೇವರಿಗೆ ಆ ಪುಣ್ಯ ಸೇವೆಯನ್ನು ಸಮರ್ಪಣೆ ಮಾಡಿದ ಮಾನವರಿಗೆ ಮಂತ್ರಿನ ಸೇವೆ ಶ್ರದ್ಧೆಯಲ್ಲಿ ಭಕ್ತಿದೆ ಲೋಕದೋಷ ಮಾತುಗಳಿಂದ ರೈತ ಮಾತ್ರ ದೇವರ ಕ್ಷಮೆ ಕೊಟ್ಟು ಮಂತ್ರಿಂಚಿನ ಪುಣ್ಯ ಸೇವೆಯನ್ನು ದೇವರ ಸಂತೋಷದ ಶಕ್ತಿಗತವಾಗಿ ಸಾನಿಧ್ಯವಂತಂದು ಭಜನೆ ಮಂತ್ರಿ ಅವಕಾಶಗಳನ್ನು ನೀಡಿಲ್ಲ ಅಂದಿನ ಈ ಭಜನೆಡೆ ವಾಗ್ಯ ಮಾತ ಪ್ರಭೋತ್ವಕ್ಕೆ ದೇವರೇ ಉತ್ತಮ ಆಯುರಾರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಜೀವನವಂತ ಯೋಗಾಭಾಗ್ಯ ದೇವರ ಅನುಗ್ರಹ ಹೊಂದಿದೆ ಮಾತಿರಿಯನ್ನು ದೇವರ ಸನ್ಮಂಗಲವಂತರು ಪುಣ್ಯ ಸೇವೆ ಭಜನಾ ಸಂಗೀತ ಸೇವೆಯನ್ನು ನಿತ್ಯ ನಿರಂತರ ಹೊಂದಿದೆ. ನಮ್ಮ ಧಾರ್ಮಿಕವಾದ ಜಾಗೃತಿಯಾದ ಸಮಾಜದ ಪ್ರಜ್ಞಾವಂತರಾದ ಬದುಕುಬಲ್ಲ ಯೋಗವಾಗಿ ದೇವರು ನಮ್ಮ ಅನುಗ್ರಹವಂತಿಕವಾಗಿ ಪ್ರತಿಯರು ಪ್ರವರ್ತನೆ. ಶ್ರೀ ಸರ್ವೇಶ್ವರ ದೇವರ ಪಾದಾರಕ್ಕೆ ಗೋವಿಂದಾನಿ ಗೋವಿಂದ. ಅಂಬಿಕಾ ಅನ್ನಪೂರ್ಣೇಶ್ವರಿ ಅಮ್ಮನವರ ಪಾದಾರಕ್ಕೆ ಗೋವಿಂದಾನಿ ಗೋವಿಂದ. ಭಜನೆಗೆ ಬೋಡಿದಂಥ ಕುದುರೆಗಳನ್ನು ಖಂಡಿತ ಹಾಕೋದು ಖಂಡಿತ ಪಾಣಿಗೆ ಬರ್ತಾರೆ ಆ ಪಾಣಿಗೆ ನಿಮ್ಮ ಆಶೀರ್ವಾದ 10 ಜನದ ಆಶೀರ್ವಾದ ಮನಸ್ಸು ಮಂದಿರ ನಿರ್ಮಾಣ ನಿರೀಕ್ಷೆ ಆ ರೀತಿ ಸಿದ್ಧಾರ್ಥ ಭಜನೆ ಪೂರ ಆಂಡ್ ಪ್ರಸಾದ ಎಲ್ಲ ಕೊರಿಯರು ಪೂರ ತಿಂದದು ಪೂರ ಆಂಡ್ ನಾನೈತೆ ಒಣಸ್ಬಂಟ್ನ ಐದು ತುಂಬ ಕೆಲ ಜನ ಪರಿಚಯ ಪೂರ ಮಂತಪ್ಪೆ ಬೇರೆ ಮಣಪ ಪೂಜಾರಿಂದ ಸಂಘದ ಅಧ್ಯಕ್ಷರು. ಭಜನೆ ಈ ವರ್ಷ 2ನೇ ವರ್ಷ ನಡತಂದು ಬಂದು ಊರು ಒಗ್ಗಟ್ಟು ನೆರೆಕರೆ ತಕ್ಕ ಒಲೆ ಕೋರಿ ಪಾತ್ರಲಾಗ ಒಲೆ ಕೋರಿ ನಾನು ಲೆತ್ತದು ಮನಸ್ಸು ಅದನ್ನ ಸಮ್ಮಾನ ಮಲ್ಪಣಂಚಿ ನಾವು ಮಕ್ಕಳೇ ಬಿಟ್ಟು ಆಂಡ ಇಂದಿನ ಮಂಡ ನಾವು ಆಯ್ನಾತ್ ಒಂದು ಒಗ್ಗಟ್ಟಾದ ಇಪ್ಪೋಡು ಮಲ್ಪಣ ಒಂಜಿ ನಿರೀಕ್ಷೆ ಆ ಒಂಜಿ ಬಿಯವಾದದ ಸಂಘ ಆಶೀರ್ವಾದ ಗೆಳೆಯರ ಬಲಕ ಬಿಯವಾದ ಈ ಸಂಘದ ವತಿರ್ದು ಒಂಜಿ ಜ್ಞಾನ ಮಂದಿರ ನಿರ್ಮಾಣ ಮಲ್ಪಣ ಒಂಜಿ ಕನಸುದಿ ಒಂದು ಅಂಬಿಕಾ ಅನ್ನಪೂರ್ಣೇಶ್ವರಿ ಕ್ಷೇತ್ರಡು ಶುರು ಮಾಡ್ತದೆ. ಇನ್ನಿಕ್ಕೆ 57ನೇ ಇಲ್ಲಲು ಭಜನೆ ಸೇವೆ ದೇವರ ನಡಪಾಯರೆಗಳ ಕೈಟು ಅನಾಥ ಜನಕುಲನ ಬೆಂಬಲ ದೇವರ ಅನುಗ್ರಹ ಎಂಕಲ ದಿಕ್ಕಾಡು ಬಂದು ದೇವರ ಪ್ರಾರ್ಥನೆ. ಬೇರೆ ಇಲ್ಲದ ಯಜಮಾನರು ಭಜನೆಯ ಪ್ರಯೋಜನ ದೇವರಿಗೆ ಗೊತ್ತು ನೀವು ಇಲ್ಲೇ ಸೇವೆ ಬಂದ ಜನಕುಟುಂಬದಿಂದ ಸತ್ಯನಾರಾಯಣ ಭಾರಿ ಇಲ್ಲೇ ಬರ ಅವು ಭಾರಿ ಫೇಮಸ್ ಅಂತಾನೆ ಭಜನೆ ಬಂದ ಕಾಲಿಗೆ ತಾಳ ಬಿಟ್ಟದು ಬಾಲ ತೆರಿಗೆಲ್ಲ ಭಜನೆ ಅಂತ ಬಂದದ್ದು ತಾಳ ಬಿಟ್ಟದು ಭಾರಿ ಫೇಮಸ್ ಬೇರೆ ಮಗೆ ಭಜನೆ ವಿಷಯದಲ್ಲಿ ಭಾರಿ ಖುಷಿ ಪಂಡಿತರುಗಳ ದಾಪನಿಗಳಿಗೆ ಇಲ್ಲಿ ಒಕ್ಕೆಲ್ದಾನೆ ಭಜನೆ ಮಾಡ್ಬೋದು ನಾನು ನಾನು ಪಾತಿರ್ದು ಕೊಂಚ ದಯವಿಟ್ಟು ಆಂಡೆ ಎಂಕಿ ಜನ ಇಲಕ್ಕನೆ ಪಾಡ್ತಿದ್ದೆ ಬೊಕ್ಕ ಸಾರ್ಥಕ ಎಂದು ಕೊಡ್ತು ಸಾರ್ಥ ಅಲ್ಪುಂಡು ಮಂದಿರ ಒಂದು ಬಂಡದು ದಿಂಜ ಇದ್ದಿಂಡಲ್ಲ ಒಂದೆಂಡದ ನಿಮಗೆ ಕೊರಂದೆ ಬಿಡುದ ಈಗಲೇ ಬೊಕ್ಕ ಭಜನೆ ಅಲ್ಪುಣ ಬಂದಾಗ ಬಾರಿ ಖುಷಿಯಾನೆ ನಮಗೆ ಯಾರು ಬಂಡೆ ಕೋನೋಡ ಅವರು ಈಗ ಬಂಡಿ ಅಕ್ಲಾದ ಎಂಗಳು ಬಲ್ಪ ಮಲ್ಪ ಅಂತ ಬಂದಾಗ ಕೋನಂಡದಾನೆ ಆಚೆ ಎಂಡದಾನೆ ಇದೇನಾ ಇದೆಲ್ಲ ಬಂಡೆ ಸೋನೋಡು ಮಲ್ಪಾಗ ಸೋನೋಡು ಮಲ್ಪದು ಎಡ್ಡಮ್ಮ ಅದು ಇದು ಬೇರೆ ಇಲ್ಲದ ಯಜಮಾನಿ ಏಟ ಮತ್ತಿರೋದು ಇಲ್ಲ ಅಂತ ನಿಗ್ಲ ಬೆಲೆ ನಿಗ್ಲಿದ್ದೀಯ ದೇವರಲ್ಲಿ ದೇವಸ್ಥಾನ ಹೋಗ್ಬಿಟ್ಟು ನನಗೆ ಇಷ್ಟ ಕುರುಡು ಮಾಡಿದ್ರು ಆ ದೇವಸ್ಥಾನ ಹೋಗೋಕೆ ಏನೆಲ್ಲ ಕುರುಡು ಬಂದು ಕುರ್ಚಿನ ಸಂಸ್ಥಾನ ಆಗ್ಬಿಟ್ಟು ಮನಸ್ಸು ರೋಡೆ ಒಂದೆಲ್ಲ ಕೂತ್ಕೊಂಡ ಮನಸ್ಸು ನಿರ್ಮಾದಿ ಕೊರಂದೆ ಇತ್ತು ನಿಮಗೆ ಮನಸ್ಸು ನಿರ್ಮಾದಿ ಆಗ್ಬಿಟ್ಟು ಅಂಚ ಎಲ್ಲ ಮನಸ್ಸು ಚದರ ದೇವರ ಇಡ್ಲಿ ಕೊರ್ಪೇರು ಒಂದು ದಾನ ಬೆಂದದ್ದು ಗೋಡೆಗನ್ನ ಹೋದು ಕೊರ್ಪೇರು ಬೆಂದದ್ದು ಮಂದದಂಡಲ್ಲ ಅಂಚನೆ ಸರಪಾಡಿ ಶ್ರೀ ಸರಬೇಶ್ವರ ದೇವಸ್ಥಾನದ ಅರ್ಚಕೆಯಲ್ಲ ಒಳ್ಳೆಯರು
ಆಶೀರ್ವಾದ ಗೆಳೆಯರ ಬಳಗ ಬಿಯಾಪಾದೆ ಮಕ್ಕಳು ವಾರಗೊಂಜಿ ಇಲ್ಲಲ್ಲಿ ಭಜನಾ ಕಾರ್ಯಕ್ರಮ ನೆರವೇರಿಸಿದ ವಿಶೇಷವಾದ ಅಕ್ಲೊಂಜಿ ಉದ್ದೇಶ ಸಂಕಲ್ಪವನ್ನು ಒಂಜಿ ಧ್ಯಾನ ಮಂದಿರ ಮಲ್ಪೊಡ್ಬಾರ್ದು ನಿಜ ಆ ಗ್ರಾಮದೇವರಿ ಸರಬೇಶ್ವರ ಸಂಪೂರ್ಣ ಅಂಜನೆ ಅನ್ನಪೂರ್ಣೇಶ್ವರ ಸಂಪೂರ್ಣ ಅನುಗ್ರಹ ಅಂತ ಕುರಿತು ಅಕ್ಲೊಂಜಿ ಆ ಸಂಕಲ್ಪನ ಐನಾದ್ರು ಶೀಘ್ರ ಈಡೇರಿಸದೆ ನನ್ನ ತಮ್ಮಗಳು ಎಡ್ಡೆ ರೀತಿಯಲ್ಲಿ ಮಾತು ಇಲ್ಲಲ್ಲ ಭಜನಾ ಸೇವೆ ಮಲ್ಪಲೇಕ ಕ್ಷೇತ್ರದ ಗ್ರಾಮದೇವಿಯರ ಅನುಗ್ರಹ ಅಂತ ಕೊಡೋಣ ಪ್ರಾರ್ಥನೆ ಮಾಡ್ತಾರೆ ಇದೆಲ್ಲ ಒಂದೊಂದು ಪಾತಿರಿಯರು ನನ್ನ ಒಣಸ್ಗೆ ರೆಡಿ ಆಯ್ತು ನಾನು ಒಣಸ್ ನಡೆ ಗೋಪ ಒಣಸಿದ್ದಿ ಫುಲ್ ಶೂಟಿಂಗ್ ಕಾವ್ಯ ಅದಿಲ್ಲ ಅಂಡ ಸೊ ಒಣಸ್ಪುರ ಅದು ಇದ್ರ ಇಲ್ಲಾಗ ಬಿದ್ದಾಡ್ನಿ ಅಂತ ವಿಡಿಯೋ ಮಾತ್ರ ತೂಲೆ ಫುಲ್ಲು ಕಂಪ್ಲೀಟ್ ಆದ ತೂಲೆ ವಿಡಿಯೋ ಇಷ್ಟ ಆದಿತ್ತು ನಾ ಲೈಕ್